ಹಾಯ್ ಗಾಯ್ಸ್, ನೋಡಿ ನಾವಿವತ್ತು ಬಾಳೆಗುಂಡಿಗೆ ಬಂದಿದ್ದೇವೆ. ಇದರ ಲೊಕೇಶನ್ ಇರುವಂಥದ್ದು ನೆಲ್ಲಿಗುಡ್ಡೆ ನಾಲ್ಕೂರಿನಲ್ಲಿ ಒಂದು ಮಧ್ಯೆ ಒಂದು ಕಾಡಿನಲ್ಲಿ ಇರುವಂತಹ ಒಂದು ಜಾಗ. ಇಲ್ಲಿ ವರ್ಷಂಪ್ರತಿ ನೀರಿರ್ತದೆ. ಈ ಗುಂಡಿಯಲ್ಲಿ ನೀರು ಯಾವತ್ತಿಗೂ 366 ದಿನ ಕೂಡ ಇಲ್ಲಿ ಇರ್ತದೆ. ನೋಡಿ ಇದರ ಶೇಪ್ ನೋಡಿ ಹೇಗೆ ಉಂಟು ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲೆಲ್ಲಿಂದ ಕೂಡ ನಮ್ಮ ಈ ಒಂದು ಬಾಳೆಗುಂಡಿ ನೋಡಲಿಕ್ಕೆ ಬರ್ತಾರೆ. ನಮ್ಮ ಜೊತೆಯಲ್ಲಿ ನೋಡಿ ಬಂದಿದ್ದಾರೆ ಸಂತೋಷ್ ಅಂತೇಳಿ, ಇವರಿದ್ದಾರೆ ನೋಡಿ ಇಲ್ಲಿ. ಹಾಗೆಯೇ ನಮ್ಮ ಮನೆಯ ನಾಯಿ ಕೂಡ ಇಲ್ಲಿ ಉಂಟು, ರಾಕಿ ಅಂತ. ಹಾಗೆಯೇ ನಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಇದ್ದಾರೆ ನೋಡಿ, ಸುನಿಲ್ ಅಂತ. ನೋಡಿ ನಾವು ಬಂದಿದ್ದೇವೆ. ಹಾಗೆಯೇ ಇನ್ನೊಬ್ಬರಲ್ಲಿ ಮೇಲೆ ಇದ್ದಾರೆ ಜಸ್ಟನ್ ಅಂತೇಳಿ. ತುಂಬ ಅದ್ಭುತವಾದ ಜಾಗ ಇದು. ಯಾರಿಗಾದರೂ ಬರಲಿಕ್ಕೆ ಇಲ್ಲಿ ಮನಸ್ಸಿದ್ರೆ ಬರ್ಬೋದು. ಇಲ್ಲಿ ಕೊಡಿ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನೀರು ನಿಂತಿದೆ. ಇಲ್ಲಿ ನೀರು ಖಾಲಿ ಆದರೂ ಕೂಡ ನಮ್ಮ ಈ ಬಾಳೆಗುಂಡಿಯಲ್ಲಿ ನೀರು ಖಾಲಿ ಆಗುವುದಿಲ್ಲ. ಗುಂಡಿಯಲ್ಲಿ ಇದು ಒಳ್ಳೆ ನೀರು ಕುಡಿಬೋದು, ಅಷ್ಟು ಚೆನ್ನಾಗಿದೆ ನೀರು. ನಾವು ಕೂಡ ಕುಡಿದು ನೋಡಿದ್ದೇವೆ. ನೋಡಿ ಕಾಡಿನ ಮಧ್ಯದಲ್ಲಿ ಇರುವಂಥದ್ದು. ಇಲ್ಲಿ ಅರ್ವದಲ್ಲಿ ಕಂಬಳ ಆಗುವಾಗ ಇಲ್ಲಿ ನೀರು ಒಂಥರ ಕೆಸರಾಗ್ತದಂತೆ. ಇದರ ಹಿನ್ನೆಲೆ ಉಂಟು ಇಲ್ಲಿ. ತುಂಬ ಅದ್ಭುತವಾದ ಜಾಗ. ಬರಲಿಕ್ಕೆ ಯಾರಿಗೆ ಮನಸ್ಸಿದ್ರೆ ನೀವು ಬರ್ಬೋದು. ನೋಡಿ ಹೇಗೆ ಉಂಟು ನೋಡಿ, ಮಧ್ಯ ಕಾಡಿನಲ್ಲಿ ಭಾಳ ಕೂಲ್ ಜಾಗ ಮಾತ್ರ. ಬನ್ನಿ ಗೆಳೆಯರು, ಎಲ್ಲ ಬಂದು ಒಂದು ಸಲ ಜಾಗವನ್ನು ನೋಡಿ ನೀವು ಕೂಡ ಸಂತೋಷ ಪಡ್ಬೋದು. ನಿಮ್ಮ ಗೆಳೆಯರನ್ನು, ನಿಮ್ಮ ಮನೆಯವರನ್ನು ಯಾರನ್ನು ಕರ್ಕೊಂಡು ಬರ್ಬೋದು ನೋಡಿ. ಓಕೆ, ಇದು ಇವತ್ತಿಗೆ ನಮ್ಮ ಒಂದು ಲಾಗ್ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.